ನಮ್ಮ ಜಿಲ್ಲೆಯಲ್ಲಿ ಯಾವುದು ಆಗುವುದಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕಾಗಿ ಒಂದು ಆಗುವುದಿಲ್ಲ ಅಂತಿಲ್ಲ. ಈಗ ಮೆಣಸಾಗಲಿ ಯಾವುದಾಗಲಿ ನೋಡಿ ನೋಡಿ ಆಗುವುದಿಲ್ಲ ಅಂತ ಹೇಳ್ತಾರೆ, ಆಗುವುದಿಲ್ಲ. ಮೂಡಬಿದಿರೆಯ ಆಳ್ವಾಸ್ ಕಾಲೇಜಿನಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ವಿಶ್ವಮಟ್ಟದ ಜಾಂಬೂರಿ 2022 ನಡೀಲಿಕ್ಕಿದೆ. ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆಯಿಂದ ಜಾಂಬೂರಿ ವೈಭವ ಆದರೆ ಅದರ ಜೊತೆಗೆ ಒಂದಷ್ಟು ಮೇಳಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡಲಾಗಿದೆ. ವಿಜ್ಞಾನ ಮೇಳ, ಆರೋಗ್ಯ ಮೇಳ, ಆಹಾರ ಮೇಳ ಮತ್ತು ಕೃಷಿ ಮೇಳ. ಈ ಕೃಷಿ ಮೇಳಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಲಾಗಿರುವಂಥದ್ದು. ಕೃಷಿ ಮೇಳದ ಸ್ಟಾಲ್ಗಳು ಕೂಡ ಇಲ್ಲಿ ಬರಲಿಕ್ಕಿದ್ದಾವೆ ಅನ್ನುವಂಥ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇಲ್ಲೆಲ್ಲ ಕೃಷಿ ಮೇಳದ ಸ್ಟಾಲ್ಗಳು ಬರಲಿಕ್ಕಿದ್ದಾವೆ. ಇಲ್ಲಿ ಕೃಷಿ ಮೇಳದ ಸ್ಟಾಲ್ಗಳ ಜೊತೆಗೆ ಒಂದು ತೋಟ ಇದೆ. ಆ ತೋಟವನ್ನು ನಿಮಗೆ ವಿಶೇಷವಾಗಿ ತೋರಿಸ್ತಾ ಇದ್ದೀವಿ. ಈ ತೋಟದಲ್ಲಿ ನಿಮಗೆ ಎಲ್ಲವೂ ಕೂಡ ಕಾಣಸಿಗ್ತದೆ. ಯಾಕೆಂತಂದರೆ ಇದು ಆಳ್ವಾಸಿನ ಒಂದು ವಿಶೇಷತೆ. ಯಾಕೆಂತಂದರೆ ಈ ತೋಟವನ್ನು ನಿರ್ಮಾಣ ಮಾಡಿರುವುದು ನಮ್ಮಲ್ಲಿ ಯಾವುದು ಆಗಲ್ಲ ಅಂತ ಹೇಳ್ತಾರೋ ಅಥವಾ ಇಂತಹ ವೆದರ್ನಲ್ಲಿ ಅದಾಗಲ್ಲ ಇದಾಗಲ್ಲ ಅಂತ ಏನು ಹೇಳ್ತಿದಾರೋ ಅದನ್ನೆಲ್ಲ ಕೂಡ ಆಗಿಸಿ ತೋರಿಸುವಂಥ ಪ್ರಯತ್ನವನ್ನು ಮಾಡುವುದಾಗಿ ಮೋಹನ್ ಆಳ್ವರು ಹೇಳಿದರು. ಈ ಒಂದು ತೋಟಕ್ಕೆ ನಾವು ಹೋಗ್ತಾ ಇದ್ದೇವೆ, ತೋಟದ ಒಳಗೆ ಹೋಗ್ತಾ ಇದ್ದೇವೆ. ಈಗ ತೋಟದ ಒಳಗಿನ ಕೃಷಿ ಚಟುವಟಿಕೆಗಳು ಹೇಗಿದ್ದಾವೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇಲ್ಲಿರ್ತಕ್ಕಂಥ ಸೂರ್ಯಕಾಯಿ ಇರ್ಬೋದು, ಕುಂಬಳಕಾಯಿ ಇರ್ಬೋದು. ಇಲ್ಲಿ ಒಂದು ವಿಶೇಷ ಸೂರ್ಯಕಾಯಿ, ಇದು ಬಹಳ ವಿಶೇಷವಾಗಿ ಕಂಡು ಬರುವಂಥ ಸೂರ್ಯಕಾಯಿ. ಜೊತೆಗೆ ಇಂತಹ ಇದೆಲ್ಲವೂ ಕೂಡ ನಾಡಿದ್ದು ಬರುವಂಥ 50,000 ವಿದ್ಯಾರ್ಥಿಗಳಿಗೆ ನಮ್ಮ ಮಣ್ಣು ಮತ್ತು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸಲಿಕ್ಕೋಸ್ಕರವಾಗಿಯೇ ತಯಾರು ಮಾಡಲಾಗಿರುವಂತಹ ತೋಟ ಅನ್ನುವಂಥ ರೀತಿಯಲ್ಲಿದೆ. ಅದರ ಜೊತೆಗೆ ಹೀರೆಕಾಯಿಯ ತೋಟವನ್ನು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಇದರ ಸುತ್ತ ನಾವೊಂದು ಸುತ್ತು ಹಾಕಿ ಬರೋಣ. ಯಾಕೆಂತಂದರೆ ಬಹಳ ಅದ್ಭುತವಾದಂತಹ ಒಂದು ಫಲ ಇದು ನೀಡಿದೆ. ಒಂದು ಸುತ್ತು ಈ ಒಂದು ತೋಟಕ್ಕೆ ಬರುವ ಇಲ್ಲಿರ್ತಕ್ಕಂಥ ಹೂವಿನ ತೋಟವನ್ನು ಕೂಡ ನೀವು ಗಮನಿಸಿದರೆ ಬಹಳ ವಿಶೇಷವಾಗಿ ಕಾಣಸಿಗ್ತಾ ಇದೆ ಹೂವಿನ ತೋಟ. ಅದ್ರ ಜೊತೆಗೆ ಪಕ್ಕದಲ್ಲಿ ಬದನೆಕಾಯಿಯ ಗಿಡ ಇದೆ. ಆನಂತರ ಇಲ್ಲಿರ್ತಕ್ಕಂಥ ಮೆಣಸಿನ ಗಿಡಗಳು, ಆನಂತರ ಹೀರೆಕಾಯಿ ಇರ್ಬೋದು, ಹಾಗಲಕಾಯಿ. ಇಲ್ಲಿ ನೋಡಿ ಹಾಗಲಕಾಯಿ ಇದೆ. ಹಾಗಲಕಾಯಿಯನ್ನು ನಮಗೆ ತೋರಿಸ್ತಿದ್ವಿ. ಎಷ್ಟರ ಮಟ್ಟಿಗೆ ಹಾಗಲಕಾಯಿ ಬೆಳೆದಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗಲಕಾಯಿ, ಹೀರೆಕಾಯಿ, ಸೂರ್ಯಕಾಯಿ, ಅನಂತರ ಮೆಣಸು ಇವೆಲ್ಲವನ್ನು ಕೂಡ ಬಹಳ ಸೊಂಪಾಗಿ ಬೆಳೆದಿದ್ದಾರೆ. ಇದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅನಂತರ ಗೆಣಸು, ಆನಂತರ ಬೂದು ಕುಂಬಳಕಾಯಿ, ಆನಂತರ ಬದನೆಗಳಲ್ಲಿ ಬಹಳ ವಿಶೇಷವಾಗಿ ವಿವಿಧ ಬದನೆಗಳನ್ನು ಇಲ್ಲಿ ಬೆಳೆಯಲಾಗಿದೆ. ಆ ಎಲ್ಲ ಬದನೆಗಳನ್ನು ಕೂಡ ನಿಮಗೆ ತೋರಿಸ್ತೀವಿ. ಯಾಕೆಂದರೆ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ತೋಟ ಕಂಗೊಳಿಸ್ತದೆ. ತೋಟದ ನಡುವೆ ಹೂಗಳು ಅರಳಿ ನಿಂತಿವೆ, ಹೂ ತೋಟವೂ ಕೂಡ ಇದೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಬೂದು ಕುಂಬಳಕಾಯಿಯನ್ನು ಕೂಡ ನಿಮಗೆ ತೋರಿಸ್ತೇವೆ, ಎಷ್ಟರ ಮಟ್ಟಿಗೆ ಫಲ ನೀಡಿದೆ ಅನ್ನುವಂಥದ್ದು. ಅದಕ್ಕೆ ಬೇಕಾದಂಥ ನೀರಿನ ವ್ಯವಸ್ಥೆ, ಅದನ್ನು ನಿರ್ವಹಣೆಗೆ ಬೇಕಾದಂತಹ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಜೊತೆಗೆ ಗೊಂಡೆ ಹೂವು ಅಂತ ಏನು ಕರಿತೀವಿ ನಾವು, ಆ ಗೊಂಡೆ ಹೂವಿನ ಒಂದು ದಿಗ್ದರ್ಶನ ನಿಮಗೆ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಕೃಷಿ ಚಟುವಟಿಕೆಗಳು ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಅದರ ನಿರ್ವಹಣೆಯನ್ನು ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತೋರಿಸ್ತಾ ಇದ್ದೀವಿ. ಇಲ್ಲಿ ಹಲಸಂಡೆಗೆ ಬೇಕಾದಂತಹ ನೀರನ್ನು ಚಿಮುಕಿಸ್ತಿರುವಂಥದ್ದು, ಅದಕ್ಕೆ ಸಂಪೂರ್ಣವಾಗಿ ಅದರ ನಿರ್ವಹಣೆಯನ್ನು ಮಾಡ್ತಾ ಇರುವಂತಹ ನಿರ್ವಹಣೆಯಲ್ಲಿ ನಿರತರಾಗಿರುವಂತಹ ಕಾರ್ಮಿಕರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಹೂವಿನ ತೋಟ, ಮತ್ತೊಂದು ಕಡೆ ಕೃಷಿ, ಎಲ್ಲವನ್ನೂ ಕೂಡ ಇಲ್ಲಿ ಒಂದು ಕಡೆಯೇ ಮಾಡಿ ತೋರಿಸ್ತಾ ಇದ್ದಾರೆ. ಬೇರೆ ಬೇರೆ ಬೆಂಡೆಕಾಯಿಯ ತೋಟ, ಜೊತೆಗೆ ಬೇರೆ ಬೇರೆ ಹೂವಿನ ಒಂದು ಸೌಂದರ್ಯ, ಈ ಹೂವಿನ ಸೌಂದರ್ಯವನ್ನು ಸವಿಯೋರು ಎಲ್ಲರಿಗೂ ಕೂಡ ನಾಡಿದ್ದು ಇದೊಂದು ಹೊಸ ವಿಶ್ವವನ್ನು ತೆರೆದಿಟ್ಟಂಗೆ ಆಗುತ್ತೆ ಅನ್ನುವಂತಹದನ್ನು ಮೋಹನ್ ಆಳ್ವರು ಕೂಡ ಹೇಳ್ತಾ ಇದ್ರು. ಅದೇ ರೀತಿಯಾದಂತಹ ಒಂದು ದಿಗ್ದರ್ಶನ ಇಲ್ಲಿ ಕೂಡ ಆಗ್ತಾ ಇದೆ. ನೋಡಿ, ವಿವಿಧ ರೀತಿಯಾದಂತಹ ಬದನೆಕಾಯಿಗಳನ್ನು ನಿಮಗೆ ತೋರಿಸ್ತಿದ್ವಿ. ವಿವಿಧ ಉದ್ದ ಬದನೆಕಾಯಿ, ಬೇರೆ ಬೇರೆ ವಾಂಗಿಬಾತಿಗೆ ಆಗುವ ಬದನೆಕಾಯಿ, ಬೇರೆ ಬೇರೆ ಬದನೆಕಾಯಿಗಳು ಕೂಡ ಇಲ್ಲಿ ಬೆಳೆಯಲಾಗುತ್ತೆ. ಆ ಬದನೆಕಾಯಿಗಳಲ್ಲಿ ಕೂಡ ಬಹಳ ವಿಶೇಷ ಬದನೆಕಾಯಿಗಳನ್ನು ಇಲ್ಲಿ ಬೆಳೆಯಲಾಗಿದೆ. ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇದೀಗ ಬೇರೆ ಬೇರೆ ಒಂದು ಹಳದಿ, ಒಂದು ಕಂದು, ಅನಂತರ ಕಪ್ಪು, ಹೀಗೆ ಬೇರೆ ಬೇರೆ ಬಣ್ಣವೂ ಕೂಡ ಬಣ್ಣದ ತರಕಾರಿಯನ್ನು ಕೂಡ ಇಲ್ಲಿ ಬೆಳೆಯಲಾಗಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿರ್ತಕ್ಕಂತಹ ಬದನೆಕಾಯಿಯ ಒಂದು ದೃಶ್ಯ ಇರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಹೂವಿನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗೆ ಈ ಒಂದು ಕೈತೋಟವನ್ನು ನಿರ್ಮಿಸಲಾಗಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ. ಇದು ಹೂವಿನ ತೋಟದ ವೈಭವ. ಒಂದು ಕಡೆ ಹೂವಿನ ತೋಟ, ಮತ್ತೊಂದು ಕಡೆ ಕೃಷಿ, ಮತ್ತೊಂದು ಕಡೆ ಬೇರೆ ಬೇರೆ ಸೊಪ್ಪು,
ಜೊತೆಗೆ ನಮ್ಮ ಊರಿನಲ್ಲಿ ಬೆಳೆಯುವಂತಹ ತರಕಾರಿಗಳು ಇತರ ಊರಿನಲ್ಲಿ ಬೆಳೆಯುವಂಥದ್ದು ನಮ್ಮೂರಿನಲ್ಲಿ ಬೆಳೆಯಲ್ಲ ಅನ್ನುವಂತಹ ತರಕಾರಿಗಳನ್ನು ಕೂಡ ಬೆಳೆದು ತೋರಿಸಿದ್ದಾರೆ. ಅದರ ಜೊತೆಗೆ ಇದೊಂದು ಜಾಂಬೂರಿಗೆ ಬರುವಂತಹ ವಿಶ್ವದಾದ್ಯಂತ ದ ಸ್ಟೂಡೆಂಟ್ಸಿಗೆ ನಮ್ಮ ಒಂದು ಕೃಷಿಯ ಪರಿಚಯವನ್ನು ಮಾಡಿಕೊಡುವುದಕ್ಕಾಗಿ ಇಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿರ್ಬೋದು. ಅದರ ಜೊತೆಗೆ ಸೌತೆಕಾಯಿ, ಮುಳ್ಳು ಸೌತೆ ಎಲ್ಲವನ್ನು ಕೂಡ ಬೆಳೆಯಲಾಗಿದೆ. ಇನ್ನು ಪಕ್ಕದಲ್ಲಿ ಹರಿವೆ ಸೊಪ್ಪು ಪಕ್ಕದಲ್ಲಿ ಹರಿವೆ ಸೊಪ್ಪಿದೆ. ಆ ಹರಿವೆ ಸೊಪ್ಪನ್ನು ಕೂಡ ನಾವು ನಿಮಗೆ ತೋರಿಸಿದ್ವಿ, ಯಾವ ರೀತಿಯಾಗಿ ಹರಿವೆ ಸೊಪ್ಪು ಬೆಳೆದಿದ್ದಾರೆ ಅನ್ನುವಂಥದ್ದು. ನೋಡಿ, ಸೊಪ್ಪು ಬಹಳ ವಿಶೇಷವಾಗಿ ಕಂಗೊಳಿಸಿದೆ. ಇನ್ನು ಇಲ್ಲಿ ಮೇಲ್ಭಾಗವನ್ನು ನಾವು ನಿಮಗೆ ತೋರಿಸ್ತೀವಿ. ಮೇಲ್ಭಾಗದಲ್ಲಿ ಯಾವ ರೀತಿಯಾಗಿ ಒಂದು ಹೂವಿನ ಅಲಂಕಾರಗಳು ಆಗ್ತಾ ಇದೆ ಅಂತ, ಹೂವಿನ ತೋಟವನ್ನು ನಿರ್ಮಿಸಿದರೆ ನಾಡಿದ್ದು ಜಾಂಬೂರಿಗಾಗುವಾಗ ಸಂಪೂರ್ಣವಾಗಿ ಅಲಂಕೃತಗೊಂಡಿರುವಂತಹ ತೋಟವಾಗಿ ಇದು ಮಾರ್ಪಾಡಾಗುತ್ತೆ ಅನ್ನುವಂಥದ್ದನ್ನು ಮೋಹನ್ ಆಳ್ವರು ಕೂಡ ನಮಗೆ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ಒಂದಷ್ಟು ಪುಷ್ಪಾಲಂಕರಣಗಳ ರೀತಿಯಲ್ಲಿ ಇಲ್ಲಿ ಕಂಡು ಬರ್ತಾ ಇದೆ. ಈ ತೋಟವು ಕೂಡ ಸಂಪೂರ್ಣವಾಗಿ ಪುಷ್ಪಾಲಂಕೃತಗೊಂಡಂತೆ ಕಂಡು ಬರ್ತಾ ಇದೆ. ಇದು ತೊಂಡೆಕಾಯಿಯ ತೋಟ ನೋಡಿ, ತೊಂಡೆಕಾಯಿಯನ್ನು ಕೂಡ ಇಲ್ಲಿ ಬೆಳೆದಿದ್ದಾರೆ. ಎಲ್ಲ ತರಕಾರಿಯನ್ನು ಕೂಡ ಇಲ್ಲಿ ಬೆಳೆದಿದ್ದಾರೆ. ಆಮೇಲೆ ಟೊಮೆಟೊವನ್ನು ಕೂಡ ಇಲ್ಲಿ ಬೆಳೆದಿದ್ದಾರೆ. ಅವನ್ನು ಕೂಡ ನಾವು ನೋಡಿಕೊಂಡು ಹಾಗೆ ನೋಡ್ಕೊಂಡು ಮುಂದೆ ಸಾಗುವ ನೋಡಿದರೆ, ಅದರ ಜೊತೆಗೆ ಇಲ್ಲಿ ಟೊಮೆಟೊ ಬೇರೆ ಬೇರೆ ಒಂದು ಬ್ರೀಡಿನ ಮತ್ತು ಬೇರೆ ಬೇರೆ ಗ್ರೇಡಿನ ಟೊಮೆಟೊಗಳು ಇಲ್ಲಿ ಬೆಳೆಯಲಾಗಿದೆ. ಆ ಟೊಮೆಟೊವನ್ನು ಕೂಡ ಇಲ್ಲಿ ಬೆಳೆಯಲಾಗಿದೆ. ಟೊಮೆಟೊ ನಮ್ಮಲ್ಲೆಲ್ಲ ಬೆಳೆಯೋದಿಲ್ಲ ಅನ್ನುವಂಥವರಿಗೆ ಉತ್ತರವಾಗಿ ಇಲ್ಲಿ ಟೊಮೆಟೊವನ್ನು ಬೆಳೆಸಲಾಗಿದೆ ಅನ್ನುವಂಥದ್ದನ್ನು ಕೂಡ ಮೋಹನ್ ಅವರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಇಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಈ ತೋಟವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಹರಿವೆಯ ಗಿಡವನ್ನು ಹೇಗೆ ಹಾಕೋದು, ಹೇಗೆ ಹಾಕಿದರೆ ಮೊದಲನ ಭಾಗವಾಗಿ ಹರಿವೆ ಗಿಡವನ್ನು ಆರಂಭದ ಹಂತದಲ್ಲಿ ಹೇಗೆ ಅದನ್ನು ಬೆಳೆಸೋದು ಅನ್ನುವಂಥದ್ದು ಕೂಡ ಇಲ್ಲಿ ನಮಗೆ ಕಾಣ ಸಿಗ್ತಾ ಇದೆ. ಈ ಕುಂಬಳಕಾಯಿ ನೋಡ್ತಾ ಇದ್ದೀರಿ, ಅದರ ಜೊತೆಗೆ ಹೀರೆಕಾಯಿ ನೋಡ್ತಾ ಇದ್ದೀರಿ. ಇಲ್ಲಿ ಚಿಕ್ಕ ಪುಟ್ಟ ಸೊಪ್ಪು ತರಕಾರಿಗಳನ್ನ ಕೂಡ ನೋಡ್ತಾ ಇದೀವಿ. ಪಾಲಕ್ ಇರ್ಬೋದು, ಬೇರೆ ಬೇರೆ ಸೊಪ್ಪು ತರಕಾರಿಗಳನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಈಗಾಗಲೇ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಹೇಗೆ ಬೆಳೆಯಲಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ಬೆಳೆಯಲಾಗ್ತಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀರಿ. ಇದರ ನಿರ್ವಹಣೆಯನ್ನು ಕೂಡ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ. ಮಕ್ಕಳಂತೆ ಈ ತೋಟವನ್ನು ಕೂಡ ಸಾಕೋದನ್ನು ನಾವಿಲ್ಲಿ ಕಂಡು ಬರ್ತಾ ಇದೆ. ಆ ರೀತಿಯಾಗಿ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಮಕ್ಕಳಂತೆ ಇದನ್ನು ಸಾಕ್ತಾ ಇದ್ದಾರೆ. ಪುಟ್ಟ ಗಿಡಗಳಿರ್ಬೋದು, ಫಲ ಕೊಡುವಂಥ ಗಿಡಗಳಿರ್ಬೋದು, ಎಲ್ಲದಕ್ಕೂ ಎಷ್ಟು ಬೇಕೋ ಅಷ್ಟು ನೀರಿನ ವ್ಯವಸ್ಥೆ, ಅದಕ್ಕೆ ಬೇಕಾದಂಥ ಗೊಬ್ಬರದ ವ್ಯವಸ್ಥೆ, ಸಾವಯವ ಗೊಬ್ಬರವನ್ನು ಕೊಟ್ಟಾಗ ಅದು ಯಾವ ರೀತಿಯಾಗಿ ಸೊಂಪಾಗಿ ಬೆಳೆಯುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತೋರಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಕೃಷಿ ಮೇಳದಲ್ಲಿ ಇದೊಂದು ಹೊಸ ರೀತಿಯಾದಂತಹ ಒಂದು ಪ್ರದರ್ಶನ. ಯಾಕಂತಂದರೆ ಈ ಒಂದು ತೋಟದೊಳಗೆ ಬಂದು ನೈಜವಾದಂಥ ತೋಟವನ್ನೇ ಕೃಷಿ ಮೇಳದಲ್ಲಿ ತೋರಿಸುವಂಥದ್ದು ಮತ್ತು ವಿವಿಧ ಜಾತಿಯ ಭತ್ತದ ಒಂದು ಗಿಡಗಳನ್ನು ಕೂಡ ಇಲ್ಲಿ ತೋರಿಸುವಂಥದ್ದು. ಬೇರೆ ಬೇರೆ ರೀತಿಯ ಭತ್ತದ ಗಿಡಗಳು, ಈಗ ಉದಾಹರಣೆಗೆ ಇಲ್ಲೊಂದು ಭತ್ತದ ಗಿಡ ಸಂಪೂರ್ಣವಾಗಿ ಕಪ್ಪು ಅಂದರೆ ಕಂದು ಮಿಶ್ರಿತವಾದಂತಹ ಭತ್ತದ ಗಿಡ ಇದೆ. ಹಾಗೆ ಬೇರೆ ಬೇರೆ ಜಾತಿಯ ಭತ್ತದ ಗಿಡ, ಅದ್ರ ಜೊತೆಗೆ ಬೇರೆ ಬೇರೆ ಜಾತಿ ಮತ್ತು ಬೇರೆ ಬೇರೆ ತಳಿಯ ಭತ್ತದ ಗಿಡಗಳನ್ನು ಕೂಡ ಇಲ್ಲಿ ಬೆಳೆಯಲಾಗಿದೆ. ಅದರಲ್ಲಿಯೂ ಕೂಡ ವಿಶೇಷತೆ ಇದೆ. ಆ ಎಲ್ಲ ವಿಶೇಷತೆಯನ್ನು ಮಕ್ಕಳಿಗೆ ತಿಳಿಸುವಂಥ ಪ್ರಯತ್ನವನ್ನು ಆಳ್ವಾಸ್ ಸಂಸ್ಥೆಯ ಮೂಲಕ ಮಾಡಲಾಗ್ತಾ ಇದೆ. ಇದು ಈ ವರ್ಷದ ಜಾಂಬೂರಿಯ ವಿಶೇಷತೆ ಕೂಡ ಹೌದು. ಹಾಗೆ ಇಡೀ ಈ ತೋಟದ ಸುತ್ತವೂ ಕೂಡ ಹೂದೋಟ ಇದೆ. ನಂತರ ವಿವಿಧ ತರಕಾರಿಗಳನ್ನು ಬೆಳೆಯಲಾಗುತ್ತೆ. ಅದಕ್ಕೆ ಬೇಕಂತ ನಿರ್ವಹಣೆ ಮಾಡಲಾಗುತ್ತೆ. ಅದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ನೀರನ್ನು ಒದಗಿಸುವಂಥ ಕಾರ್ಯವನ್ನು ಮಾಡಲಾಗುತ್ತೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಯಾವ ರೀತಿಯಾಗಿ ಕಲ್ಪಿಸಬೇಕು ಅದೇ ರೀತಿಯಾಗಿ ಕಲ್ಪಿಸಿ ಸಾಧಿಸಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇದೊಂದು ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ತುಂಬ ಜನ ಇಲ್ಲಿಯ ಪೋಷಕರು ಅಥವಾ ಈ ವಿದ್ಯಾರ್ಥಿಗಳ ಹೆತ್ತವರೆಲ್ಲ ಈ ಒಂದು ಕಾಲೇಜಿನ ಕ್ಯಾಂಪಸ್ಸಿಗೆ ಬಂದಾಗ ಇಂಥದ್ದನ್ನೆಲ್ಲ ನೋಡಿದಾಗ ಅದನ್ನು ಹೀಗೆ ಮುಟ್ಟಿ ನೋಡ್ತಾರೆ ಅಂತ ಹೇಳ್ತಿದ್ರು ಮೋಹನ್ ಅವರು. ಯಾಕೆಂತಂದರೆ ಅದು ಪ್ಲಾಸ್ಟಿಕ್ ಇದ್ದೋ ಅಥವಾ ನಿಜಾನೋ ಅನ್ನುವಂಥ ರೀತಿಯಲ್ಲಿ ಅವರು ಮುಟ್ಟಿ ನೋಡ್ತಾ ಇದ್ದಾರೆ ಅನ್ನುವಂಥದ್ದು. ಎಲ್ಲವನ್ನು ಕೂಡ ಪ್ರಕೃತಿ ದತ್ತವಾದಂತಹ ಫಲಗಳನ್ನು ಮಕ್ಕಳಿಗೆ ತೋರಿಸುವಂಥ ನಿಟ್ಟಿನಲ್ಲಿ ಈಗ ಈ ಒಂದು ತೋಟವನ್ನು ನಿರ್ಮಿಸಲಾಗಿದೆ. ಈ ತೋಟ ಅದ್ಭುತವಾದಂಥ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಇಲ್ಲಿ ಬೆಳೆದಿರುವಂಥ ಫಲಗಳನ್ನು ಹಾಗೆ ಇಡಲಾಗಿದೆ. ಅದನ್ನು ಮಕ್ಕಳಿಗೆ ತೋರಿಸಿ ಮಕ್ಕಳಿಗೆ ಈ ಮಣ್ಣಿನ ಪರಿಚಯ, ಈ ಮಣ್ಣಿನ ಗುಣದ ಬಗ್ಗೆ ಪರಿಚಯ, ಈ ಮಣ್ಣಿನಲ್ಲಿ ಸಾವಯವ ಕೃಷಿ ಹೇಗೆಲ್ಲ ಮಾಡಬಹುದು ಅನ್ನೋದನ್ನು ತಿಳಿಸುವಂತಹ ಪ್ರಯತ್ನವನ್ನು ಆಳ್ವಾಸ್ ಮಾಡ್ತಾ ಇದೆ. ಈ ಮೂಲಕ ಈ ಕೃಷಿ ಮೇಳದಲ್ಲಿ ಒಂದು ನೈಜವಾದಂತಹ ಜೀವಂತ ತೋಟವನ್ನೇ ತೋರಿಸುವ ಮೂಲಕ ವಿಭಿನ್ನವಾದಂತಹ ಚಿಂತನೆಯನ್ನು ಮಾಡಿದೆ. ಆಳ್ವಾಸ್ ಕಾಲೇಜಿನ MCJ ವಿದ್ಯಾರ್ಥಿ ವೈಶಾಖ್ ಮಿಜಾರ್ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್,
ಮೂಡಬಿದ್ರೆ. ಜಾಪನೀಸ್ ಎನ್ಸೆಫಲೈಟಿಸ್ ಲಸಿಕೆಗಳಿಂದ ಮೆದುಳು ಜ್ವರದ ವಿರುದ್ಧ ಸಾರೋಣ ಯುದ್ಧ. ಖಚಿತ ಜೆಇ ಪ್ರಕರಣಕ್ಕೆ ತುತ್ತಾದವರ ಸಂಖ್ಯೆ ಕಡಿಮೆ ಇದ್ದರೂ ಮೆದುಳು ಜ್ವರಕ್ಕೆ ತುತ್ತಾದವರ ಸಂಖ್ಯೆ ಜಾಸ್ತಿ ಇರುತ್ತದೆ. ಮೆದುಳು ಜ್ವರಕ್ಕೆ ತುತ್ತಾದವರಲ್ಲಿ 20 ರಿಂದ 40% ಮರಣವನ್ನ ಹೊಂದಿರುತ್ತಾರೆ. ಗುಣಮುಖರಾದವರಲ್ಲಿ 30 ರಿಂದ 50% ಜನರು ನರದ ತೊಂದರೆ ಅಥವಾ ಅಂಗವಿಕಲತೆಗೆ ತುತ್ತಾಗುತ್ತಾರೆ. ಉಳಿದ 20% ಜನರು ಮಾತ್ರ ಪೂರ್ತಿ ಗುಣಮುಖರಾಗುತ್ತಾರೆ. ಜೆಇ ಲಸಿಕೆಯನ್ನ ಅಭಿಯಾನ ಮಾದರಿಯಲ್ಲಿ 1 ರಿಂದ 15 ವರ್ಷದ ಎಲ್ಲಾ ಮಕ್ಕಳಿಗೂ ಉಚಿತವಾಗಿ ಸಂಬಂಧಪಟ್ಟ ಶಾಲೆಗಳಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ನೀಡಲಾಗುವುದು. ಡಿಸೆಂಬರ್ 5 ರಿಂದ ಈ ಅಭಿಯಾನವು ಪ್ರಾರಂಭವಾಗಿ 3 ವಾರಗಳ ಕಾಲ ನಡೆಯಲಿದ್ದು, ಪೋಷಕರು ತಮ್ಮ ಮಕ್ಕಳಿಗೆ ಈ ಲಸಿಕೆಯನ್ನ ಕೊಡಿಸಿ ಮಾರಣಾಂತಿಕ ರೋಗದಿಂದ ತಮ್ಮ ಮಕ್ಕಳನ್ನ ರಕ್ಷಿಸಲು ಕೈಜೋಡಿಸಿ. ಪ್ರಕಟಣೆ: ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.